2.25 ಸೆನ್ಸ್ ಜಾಗಕ್ಕಾಗಿ 94 ಸಿಸಿ ಹಕ್ಕುಪತ್ರ ಮಾಡಿಕೊಡಲು ಬಡ ಮಹಿಳೆಯನ್ನು ಪುತ್ತೂರಿನ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಸತಾಯಿಸುತ್ತಿದ್ದ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು ಕಾಂಗ್ರೆಸ್ ನಿಯೋಗದೊಂದಿಗೆ ತೆರಳಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಭೇಟಿ ಸಂದರ್ಭ ವಿಧಾನಸೌಧದಲ್ಲಿ ಹಲವು ಸಮಸ್ಯೆ ಅನಾವರಣವಾಗಿದೆ. ಈ ಸಂದರ್ಭದಲ್ಲಿ ಮಾರ್ಚ್ 25ರ ಒಳಗೆ ಹಕ್ಕುಪತ್ರ ವಿತರಿಸುವುದಾಗಿ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ತಪ್ಪಿದಲ್ಲಿ ಮಿನಿ ವಿಧಾನಸೌಧದ ಎದುರು ಧರಣಿ ಕುಳಿತುಕೊಳ್ಳುವುದಾಗಿ ಶಕುಂತಲಾ ಶೆಟ್ಟಿ ಅವರು ಎಚ್ಚರಿಕೆ ನೀಡಿದ್ದಾರೆ. ನೋಡಿ ಇವರು ರೆಕಾರ್ಡ್ ಮಾಡಿ ಮತ್ತೆ ಇವರು ತೀರಿ ಇದು ಸಂತತಿ ನಕ್ಷೆ ಬರುವಾಗ ಇವ್ರದ್ದು ಬರ್ತದೆ. ಆದ್ರೆ ಅವರು ತೀರಿದ್ದಾರೆ ಅಂತ ಹೇಳಿ ನಿಮಗೆ ದಾಖಲೆ ಅವರು ಕೊಟ್ಟಿದ್ದಾರೆ ಧೈರ್ಯಕ್ಕೆ. ಈಗ ಅವರು ಇನ್ನು ನೀವು ಕೊಡುವುದಾಗಲಿ ಅವರು ಸೇರ್ತಿಲ್ಲ, ನೀವು ಕೊಡುವುದಾಗಲಿ ಇವರು ಸೇರ್ತಿಲ್ಲ, ಸೇರ್ತಾರೆ ಅವರ ಮಕ್ಕಳು ಸೇರ್ತಾರೆ. ಹಾಗಿದ್ರೆ ಮತ್ತೆ ನಕ್ಷೆ ಕೊಟ್ಟ ಕೂಡಲೇ ಡಿಪೆಂಡೆಂಟ್ ಅಂತೇಳಿ ಆಗುದಿಲ್ಲ, ಸಂತತಿಯಲ್ಲಿ ಬರುವುದು ಅಷ್ಟೇ. ಕುಟುಂಬ ವಾರಿಸು ಪತ್ರ ಅಂತೇಳಿ ಕೊಡಬೇಕು. ನಾನು ಜೀವಂತ ಸದಸ್ಯರ ದೃಢಪತ್ರ ಅಂತ ಕೊಡುದು. ಜೀವಂತ ಸದಸ್ಯರ ಪತ್ರ ಕೊಡುವಾಗ ಈಗ ಮುದ್ದ ಮತ್ತು ಮುದ್ದನ ಹೆಸರಲ್ಲಿ RTC ಉಂಟು, ಮುದ್ದ ಜೀವಂತ ಇದ್ದಾರೆ. ಈಗ ಅವರಿಗೆ ಇವರು ಅವರ ವಾರಿಸುದಾರರು ಅಂತೇಳಿ ನಾನು ಕೊಡಬೇಕು. ಅವರಿಗೆ ಈಗ ಮುದ್ದ ತೀರಿ ಹೋದ್ರೆ ಅವರಿಗೆ ವಾರಿಸುದಾರರು ಸಿಗ್ತದೆ, ಅವರ ಮಕ್ಕಳಿಗೆ ಬರ್ತದೆ, ಹಕ್ಕು ಬರ್ತದೆ. ಈಗ ಮಗಳಿಗೆ ಎಷ್ಟು ಜನ ಇರ್ತಾರೆ ಅವರಿಗೆ ಬರ್ತದೆ. ಇಲ್ಲಿ ಮುದ್ದ ಇದ್ದಾರೆ ಈಗ ಜೀವಂತ, ಅದನ್ನೇ ಅಲ್ಲ. ಈಗ ಬಹುಶಃ ಅಲ್ಲ, ನಾನಿದ್ದ ಕೆಲವು ತಂದೆ ಹೆಸರಲ್ಲಿ ಅವನಿಗೆ ಬೇಡ, ಅಪ್ಪ ಮಗನ ಜೊತೆಗೆ ಇರ್ತಾನೆ, ಇನ್ನೊಬ್ಬ ಬರ್ತಾನೆ ಅಂತ ಹೇಳಿ ಇವನಿಗೆ ಕೊಡಬೇಕು ಅಂತ ಹೇಳಿದ್ರೆ ಇವನ ಮಗ ಅಂತ ಕಾಣ್ಬೇಕಲ್ಲ, ಅದಕ್ಕೆ ಸಂತತಿ ನಕ್ಷೆ